ಕಟೀಲು ದೇವಳದ ಎದುರು ಸಿಯಾಳ ಹಾಕುವ ವಿಚಾರಕ್ಕೆ ಸಂಬಂಧಿಸಿ ಮೂವರು ಯುವಕರನ್ನ ಠಾಣೆಗೆ ಕರೆಯಿಸಿ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಬಜ್ಪೆ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಮೂವರು ಪೊಲೀಸ್ ಸಿಬ್ಬಂದಿಯನ್ನ ಅಮಾನತು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ದೇವಳದ ಅಂಗಡಿಗೆ ವ್ಯಕ್ತಿಯೋರ್ವರು ನೀಡಿರುವ ಸಿಯಾಳದ ಬಗ್ಗೆ ಶ್ರೀರಾಮ ಸೇನೆಯ ಮುಖಂಡರು ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಬಜ್ಪೆ ಪೊಲೀಸರು ಮಹೇಶ್ರನ್ನ ಠಾಣೆಗೆ ವಿಚಾರಣೆಗೆಂದು ಕರೆಸಿದ್ರು. ಈ ವಿಚಾರ ತಿಳಿದು ದಿನೇಶ್ ಹಾಗೂ ದುರ್ಗಾ ಚರಣ್ ಎಂಬುವರು ಪೊಲೀಸ್ ಠಾಣೆಗೆ ಬಂದು ವಿಚಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಈ ಮೂವರ ಮೇಲೆ ದೌರ್ಜನ್ಯ ಎಸಗಿದ್ದಾರೆಂದು ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಹೇಶ್ ಹಾಗೂ ದಿನೇಶ್ ಮಂಗಳೂರು ನಗರದ ವೆನ್ಲಾಕ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರೆ ದುರ್ಗಾ ಚರಣ್ ಅವರು ಕಟೀಲಿನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಈ ಪ್ರಕರಣವನ್ನು ಎಸಿಪಿ ಮಹೇಶ್ ಕುಮಾರ್ ಅವರು ತನಿಖೆ ನಡೆಸಿದ್ದು ಠಾಣೆಯಲ್ಲಿ ದೌರ್ಜನ್ಯ ಎಸಗಿರುವುದು ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಉಳಿದ ಇಲಾಖಾ ಶಿಸ್ತು ಕ್ರಮ ಹಾಗೂ ಇಲಾಖಾ ವಿಚಾರಣೆಯನ್ನ ಬಾಕಿಯಿರಿಸಿ ಬಜ್ಪೆ ಪೊಲೀಸ್ ಠಾಣಾಧಿಕಾರಿ ಸಂದೇಶ್ ಪಿಜೆ ಹಾಗೂ ಮೂವರು ಪೊಲೀಸ್ ಸಿಬ್ಬಂದಿಯನ್ನ ಅಮಾನತು ಮಾಡಿ ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಆದೇಶಿಸಿದ್ದಾರೆ. ಪೊಲೀಸ್ ದೌರ್ಜನ್ಯದ ವಿರುದ್ಧ ಹಿಂದೂ ಸಂಘಟನೆಗಳು ಬಜ್ಪೆ ಪೊಲೀಸ್ ಠಾಣಾ ಮುಂಭಾಗ ಬೃಹತ್ ಪ್ರತಿಭಟನೆ ಮಾಡಿದ್ದವು. ದೌರ್ಜನ್ಯ ಎಸಗಿದ ಎಸ್ಐ ಸೇರಿದಂತೆ ಮೂವರು ಪೊಲೀಸರ ವಿರುದ್ಧ 3 ದಿನದೊಳಗಡೆ ಕ್ರಮ ಕೈಗೊಳ್ಳಬೇಕೆಂದು ಹಿಂದೂ ಸಂಘಟನೆಯ ಪ್ರಮುಖರು ಆಗ್ರಹಿಸಿದ್ರು. ಗಾಯಾಳುಗಳನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಬಿಜೆಪಿಯ ಪ್ರಮುಖರು ಆಸ್ಪತ್ರೆಯಲ್ಲಿ ಭೇಟಿಯಾಗಿದ್ರು. ಲಾಠಿಯಡಿ ಗಾಯಾಳುಗಳ ಪಾದದಡಿ, ಕಾಲಿನ ಕೆಳಭಾಗಗಳಿಗೆ ಹೊಡೆದಿರುವುದು ಬೆಳಕಿಗೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡರು ಎಸ್ಐ ವಿರುದ್ಧ ಕ್ರಮಕ್ಕೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಬಳಿ ದೂರನ್ನ ಸಹ ನೀಡಿದ್ರು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ 3 ಜನ ಯುವಕರು, ಅವರೆಲ್ಲ ಅಲ್ಲೇ ದುರ್ಗಾ ಪರಮೇಶ್ವರಿ ಕಟೀಲ್ ಆ ಒಂದು ಗ್ರಾಮದ ಸುತ್ತಮುತ್ತಲ ನಿವಾಸಿಗಳು. 3 ಜನ ಯುವಕರು ಬಜ್ಪೆ ಇನ್ಸ್ಪೆಕ್ಟರ್ ಆಗಿರುವಂಥ ಸಂದೇಶ್ ಮತ್ತು ಅವರ ಠಾಣೆಯಲ್ಲಿ ಕೆಲಸ ಮಾಡುವಂಥ ಕೆಲವು ಸಿಬ್ಬಂದಿಗಳು ನಮಗೆ ಅನುಚಿತವಾಗಿ ನಮ್ಮ ಜೊತೆ ನಡ್ಕೊಂಡಿದ್ದಾರೆ ಮತ್ತು ಹಲ್ಲೆ ಮಾಡಿದ್ದಾರೆ, ನಮಗೆ ಠಾಣೆ ಕರ್ಕೊಂಡು ಹೋಗಿ ಅಂತಂದು ಆರೋಪಿಸಿರ್ತಾರೆ. ಇದನ್ನು ನಮ್ಮ ACP ನಾರ್ತ್ ಮಹೇಶ್ ಕುಮಾರ್ ಅವ್ರ ಕಡೆಯಿಂದ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಆ 3 ಜನ ಏನು ಯುವಕರಿದ್ದಾರೆ ಅವರು ಇಬ್ಬರು ವೆನ್ಲಾಕ್ ಹಾಸ್ಪಿಟ್ಲಿಗೆ, ಒಬ್ಬರು ಕಟೀಲಲ್ಲಿರುವಂತಹ ಸಂಜೀವಿನಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರುವಂಥದ್ದು ಮತ್ತು ಅವರ ದೇಹದ ಮೇಲೆ ಕೆಲವು ಮಾರ್ಕ್ಸ್ ಅಂದರೆ ಬ್ಲಂಟ್ ಇಂಜುರೀಸು ಮತ್ತು ನಂತರ ಬ್ರೂಸಸ್ ಇರ್ತಾರೆ, ಆ ಥರದ್ದು ಇಂಜುರೀಸು ಕಂಡು ಬಂದಿರೋದ್ರ ಹಿನ್ನೆಲೆಯಲ್ಲಿ ಒಂದು ಪೂರ್ವಭಾವಿ ವಿಚಾರಣೆಯನ್ನು ನಡೆಸಿ ಅದರಲ್ಲಿ ಬಜ್ಪೆ ಇನ್ಸ್ಪೆಕ್ಟರ್ ಆಗಿದ್ದಂತಹ ಸಂದೇಶ್ ಮತ್ತು ಇನ್ನು 3 ಜನ ಸಿಬ್ಬಂದಿಗಳನ್ನು ಉಳಿದ ಇಲಾಖಾ ಶಿಸ್ತಿನ ಕ್ರಮ ಮತ್ತು ಇಲಾಖಾ ವಿಚಾರಣೆ ಬಾಕಿ ಇರಿಸಿ ಅಮಾನತು ಮಾಡಲಾಗಿದೆ. ಮತ್ತು ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸಂಪೂರ್ಣ ವಿಚಾರಣಾ ವರದಿಯನ್ನು ಪಡ್ಕೊಳ್ಳಲಿಕ್ಕೆ ನಾನೀಗಾಗಲೇ ಆದೇಶವನ್ನು ಮಾಡಿದೆ. ಯಾವ ಕಾರಣ ಮೇಲೆ ಅವರನ್ನು ಸ್ಟೇಷನ್ಗೆ ಕರೆದಿದ್ದು? ಈಗ ಅವರು ಯಾರು 3 ಜನ ಯುವಕರಿದ್ದಾರೆ ಅವ್ರು ಹೇಳುವಂಥದ್ದು, ದುರ್ಗಾ ಪರಮೇಶ್ವರಿ ಕಟೀಲ್ ದೇವಸ್ಥಾನ ಏನಿದೆ ಆ ದೇವಸ್ಥಾನದಲ್ಲಿ ಕೆಲವು ಅಂಗಡಿಗಳನ್ನು AC ಅವರು ತೆರವು ಮಾಡಿದ್ದಾರೆ. ಅದು ಈ ಹಿಂದೆ 4-5 ತಿಂಗಳ ಕೆಳಗಡೆ ಆದೇಶ ಆಗಿತ್ತು, ಆದೇಶ ಜಾರಿಯಾಗಿರಲಿಲ್ಲ. ಹಾಗಾಗಿ ಇತ್ತೀಚೆಗಷ್ಟೇ ಅದನ್ನು ಆದೇಶನ AC ಅವರೇ ಖುದ್ದು ಮದನ್ ಅಂತೇನಿದ್ದಾರೆ ಅವರು ಕೆಲವು ಅಂಗಡಿಗಳನ್ನು ಖಾಲಿ ಮಾಡಿಸಿದ್ರು ಕೂಡ ಆ ಅಂಗಡಿಗಳ ಫೋರ್ಸ್ಫುಲಿ ಓಪನ್ ಮಾಡಿಕೊಂಡು ಕೆಲವು ಅಂಗಡಿಗಳು ಆಪ್ರೇಟ್ ಮಾಡ್ತಾಯಿದ್ವು ಅನ್ನೋಂಥದ್ದು. ಅದರಲ್ಲಿ ಒಂದು ಅಂಗಡಿಗೆ ಎಳನೀರನ್ನು ಹಾಕಲಿಕ್ಕೆ ಮೂಡುಬಿದಿರೆ ಮೂಲದ ಒಬ್ಬ ವ್ಯಕ್ತಿ ಅರ್ಲಿ ಮಾರ್ನಿಂಗು ಮತ್ತು ಲೇಟ್ ಈವ್ನಿಂಗ್ ಆ ಸಂದರ್ಭದಲ್ಲಿ ಎಳ್ನೀರು ಬೋಂಡ ಅಂತ ಏನು ಕರೀತಾರೆ ಅದನ್ನು ಅನ್ಲೋಡ್ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ಯುವಕರು ಇಬ್ಬರು ಅವರು ಇದು ಅಂಗಡಿ ಕ್ಲೋಸ್ ಆಗಿದೆ, ಇಲ್ಲಿ ಹಾಕಂಗಿಲ್ಲ ನೀವು ಅಂತಂದು ಹೇಳಿದ್ದಾರೆ ಅಂತಂದು. ಸೊ ಅವರು ನಮಗೆ ಇಲ್ಲಿ ಎಳ್ನೀರು ಅನ್ಲೋಡ್ ಮಾಡಲಿಕ್ಕೆ ಅಡ್ಡಿ ಮಾಡಿದ್ದಾರೆ ಅಂತಂದು